ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಆಶ್ರಯದಲ್ಲಿ ಮಂಗಳೂರು ಬ್ಲೂಮ್ ಎಂಬ ಹಸಿರು ಕ್ರಾಂತಿಯ ಸಮಾರಂಭವನ್ನು ಜೂನ್ 2ರಂದು ಆದಿತ್ಯವಾರ ಹಮ್ಮಿಕೊಳ್ಳಲಾಗಿದೆ ಎಂದು ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾದ ಸಿಎ ಲೋಕೇಶ್ ಪುತ್ರನ್ ಹೇಳಿದರು. ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಟ್ರಸ್ಟ್ ಮಂಗಳೂರಿನಲ್ಲಿ ಕಳೆದ 15 ವರ್ಷದಿಂದ ಜನಪರ ಕಾರ್ಯಕ್ರಮಗಳನ್ನು ನಡೆಸಿದ ಹಾಗೂ ಅನೇಕ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಪುಸ್ತಕಗಳನ್ನು ವಿತರಿಸುತ್ತಾ ಬಂದಿದೆ. ಆದರೆ ಈ ಬಾರಿ ಮಂಗಳೂರು ನಗರವನ್ನು ಸುಂದರವಾಗಿಸುವ ನಿಟ್ಟಿನಲ್ಲಿ ಮಣ್ಣಗುಡ್ಡ ಶಾಲೆಯಿಂದ ಲೇಡಿ ಹಿಲ್ ವೃತ್ತದಿಂದ ಊರ್ವ ಮಾರ್ಕೆಟ್ವರೆಗೆ ರಸ್ತೆ ವಿಭಜಕದ ಪ್ರದೇಶಗಳಲ್ಲಿ ಹೂವಿನ ಗಿಡಗಳನ್ನು ನೆಡುವುದರ ಕಾರ್ಯಕ್ರಮವನ್ನು ಜೂನ್ 2ರಂದು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಕಳೆದ 15 ವರ್ಷಗಳಿಂದ ವಿದ್ಯಾರ್ಥಿ ವೇತನ, ಓಲ್ಡ್ ಏಜ್ನವರಿಗೆ ಸಹಾಯ, ಪ್ರತಿ ತಿಂಗಳು ಅವರಿಗೆ ಸಪೋರ್ಟ್ ಹಣ ಕೊಟ್ಟು, ಅದಲ್ಲದೆ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಮತ್ತು ಇತರ ಸಹಾಯಗಳನ್ನು ಮಾಡುತ್ತಾ ಇದ್ದೀವಿ. ದುಬೈಯಲ್ಲಿ ಈಗ ಭೂದೇವಿಗೆ, ಭೂಮಾತೆಗೆ ಹಸಿರು ಕ್ರಾಂತಿಯ ಮುಖಾಂತರ, ಕಲರ್ಫುಲ್ ಫ್ಲವರ್ಸ್ ಪ್ಲಾಂಟೇಶನ್ ಮುಖಾಂತರ ಆ ಭೂದೇವಿಯನ್ನು ಶೃಂಗರಿಸುತ್ತಾ ಇದ್ದಾರೆ. ಅದರಿಂದಾಗಿ ದುಬೈಯಲ್ಲಿ ಬಿಸಿನೆಸ್ ಸ್ವಲ್ಪ ಕಮ್ಮಿ ಇದ್ದರೂ ಅಲ್ಲಿ ಒಂದು ಆ ಮಾತೆ ಮಹಾಲಕ್ಷ್ಮಿ ಹಣ ಹೇಗೆ ಬರುತ್ತದೆ, ಎಲ್ಲಿಂದ ಬರ್ತದೆ ಗೊತ್ತಾಗುವುದಿಲ್ಲ. ನಾವೆಲ್ಲರೂ ಒಂದು ಮರಗಿಡಗಳಿಂದ ಹೂವನ್ನು ತೆಗೆದು ದೇವರಿಗೆ ಹಾಕ್ತೇವೆ, ಅದು 24 ಗಂಟೆ ಮಾತ್ರ ಹೋಳಿಗೆ. ಈ ಹಸಿರು ಕ್ರಾಂತಿ ಅಂದರೆ ಆ ಭೂದೇವಿಗೆ ಒಂದು ಮರ ನೆಟ್ಟರೆ, ಕಲರ್ಫುಲ್ ಮರ ನೆಟ್ಟರೆ ಅದರಿಂದ ಹೂಗಳಾಗುತ್ತವೆ, ಡಿಫ್ರೆಂಟ್ ಕಲರ್ ಹೂಗಳು. ಈ ಸಂದರ್ಭ ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರಾದ CASS ನಾಯಕ್, CA ಯಶಸ್ವಿನಿ, K ಅಮೀನ್, ನೀತಾ ಪುತ್ರನ್ ಮತ್ತಿತರರು ಉಪಸ್ಥಿತರಿದ್ದರು.